ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಜನರಲ್ ಮೆಡಿಸಿನ್ ವಿಭಾಗ ಮತ್ತು ನೆಫ್ರಾಲಜಿ ವಿಭಾಗದ ವತಿಯಿಂದ ಎಫ್ಎಂಎಂಸಿ ಮೆಡಿಕಾನ್ 2025 ಎಂಬ ಕಾರ್ಯಕ್ರಮವು ಕಾಲೇಜಿನ ಡೆಸಿನಿಯಲ್ ಮೆಮೋರಿಯಲ್ ಹಾಲ್ನಲ್ಲಿ ನಡೆಯಿತು. ಮಕ್ಕಳನ್ನ ಉಳಿಸಿ ಮತ್ತು ಮೂತ್ರಪಿಂಡ ಶಾಸ್ತ್ರದಲ್ಲಿ ನವೀಕರಣ ಹಾಗೂ ಇತ್ತೀಚಿನ ಪ್ರಗತಿಗಳನ್ನು ಬದಲಾಯಿಸುವುದು ಎಂಬ ವಿಷಯದ ಬಗ್ಗೆ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಮ್ಮೇಳನವನ್ನ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬೆಲ್ಲೂರು ಕ್ರಿಶ್ಚಿಯನ್ ವೈದ್ಯಕೀಯ ಕಾಲೇಜಿನ ಅಭಿವೃದ್ಧಿ ಕಚೇರಿಯ ಉಪನಿರ್ದೇಶಕರು ಹಾಗೂ ಮೂತ್ರಪಿಂಡ ಶಾಸ್ತ್ರದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಡಾ ವಿನಯ್ ಜಾರ್ಜ್ ಡೇವಿಡ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ ತಮ್ಮ ಮಾರ್ಗದರ್ಶಕರು ನೀಡಿದ ಅಮೂಲ್ಯ ಪಾಠಗಳನ್ನು ಸ್ಮರಿಸಿಕೊಂಡು ಆಳವಾದ ನಮ್ರತೆ ಮತ್ತು ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ರು. ಮೂತ್ರಪಿಂಡ ಸಂಬಂಧಿತ ಅಸ್ವಸ್ಥತೆಗಳ ವ್ಯಾಪಕ ಶ್ರೇಣಿಯ ಕುರಿತು ಉಪನ್ಯಾಸವನ್ನ ನೀಡಿದ್ರು. Graduates wanted to be a cardiologist. Got really shied away from not taking up cardiology by my own cousin, Dr. George Cherian, one of the few first cardiologists in the country, by his daughter who said, look, join nephrology, it's more or less like a family. And they teach, and it's a wonderful experience being associated with a department that has been established since 1971. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಮಾಜಿ ವೈದ್ಯಕೀಯ ಮುಖ್ಯಸ್ಥರು ಹಾಗೂ ಮಂಗಳೂರಿನ ಕೆಐಎಂಎಸ್ನ ವೈದ್ಯಕೀಯ ಪ್ರಾಧ್ಯಾಪಕರಾದ ಡಾ ನರಸಿಂಹ ಹೆಗ್ಡೆಯವರು ಮಾತನಾಡಿ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಪದವಿ ಪೂರ್ವ ಕೋರ್ಸ್ಗಳ ಮೊದಲು ಸ್ನಾತಕೋತ್ತರ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ ಎರಡನೇ ಸಂಸ್ಥೆಯಾಗಿದೆ. ಫಾದರ್ ಮುಲ್ಲರ್ ಸಂಸ್ಥೆಯಲ್ಲಿ ನಿರಂತರ ವೈದ್ಯಕೀಯ ಶಿಕ್ಷಣ ಉಪಕ್ರಮಗಳ ವಿಕಸನದ ಬಗ್ಗೆ ವಿವರಿಸಿದರು. Postgraduate courses in Father Muller's, which was a unique feature because this is the first private institute which has started or which was given permission by the Medical Council of India other than the PGI Chandigarh. That was you could imagine what was the academic standard of the Father Muller's. And when we went with the proposal of conducting 10 CMEs in 1 year to the director and the administrator, without any hesitation they encouraged us and supported with all magnanimity and generosity to commemorate the decennial celebration of starting the postgraduate courses. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನೆಫ್ರಾಲಜಿ ಮತ್ತು ರೋಗಿಗಳ ಆರೈಕೆಗೆ ಸಂಸ್ಥೆಯು ಅಚಲ ಬದ್ಧತೆಯನ್ನ ಹೊಂದಿದೆ. ತುಂಬೆಯಲ್ಲಿ 5 ಸೇರಿದಂತೆ 40 ಡಯಾಲಿಸಿಸ್ ಯಂತ್ರಗಳನ್ನು ಫಾದರ್ ಮುಲ್ಲರ್ ಸಂಸ್ಥೆ ಹೊಂದಿದೆ ಎಂದು ಹೇಳಿದರು. Topic which concerns all of us, and there are so many people with CKD, and we have 40 dialysis machines every day. We see them coming in 3 shifts, and at the Tumbe also we have 5 equipments. And recently, last Sunday, we had Donating Love, a program we created with little entertainment, but basically to collect some funds for kidney dialysis, so that at concessional rate we can give the dialysis facility to a few of our patients who are having sometimes thrice in a week. ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಬಿ ಮೆನೇಜಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜಾರ್ಜ್ ಜೀವನ್ ಸಿಕ್ವೇರಾ, ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿಯೋಜಿತ ನಿರ್ದೇಶಕರಾದ ಪೌಸ್ಟಿನ್ ಲ್ಯೂಕಾಸ್ ಲೋಬೋ, ಸಹಾಯಕ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಡೊನಾಲ್ಡ್ ನೀಲಿಶ್ ಕ್ರಾಸ್ತಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾ ಆಂಟನಿ ಸಿಲ್ವನ್ ಡಿಸೋಸಾ, ವೈಸ್ ಡೀನ್ ಡಾ ವೆಂಕಟೇಶ್ ಬಿಎಂ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾ ಉದಯ್ ಕುಮಾರ್ ಕೆ, ಸಂಘಟನಾ ಅಧ್ಯಕ್ಷ ಡಾ ರೋಷನ್ ಎಂ, ಸಂಯೋಜಕ ಡಾ ಮಂಜುನಾಥ್ ಜೆ, ಸಂಘಟನಾ ಕಾರ್ಯದರ್ಶಿ ಡಾ ಜೆಫ್ರಿ ಲೇವಿಸ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್, B4 ನ್ಯೂಸ್, ಮಂಗಳೂರು.